ಸುರಿಯುವ ಮಳೆಗೆ ಆಷಾಢದಲ್ಲಿ ನಾನಾ ಬಗೆಯ ಸೋಂಕುಗಳು ಕಾಣಿಸುವುದೇ ಹೆಚ್ಚು. ಇದನ್ನು ಅರಿತ ತುಳುವರ ಪೂರ್ವಜರು ವಿಶಿಷ್ಟ ಆಚರಣೆಯೊಂದನ್ನು ತಂದಿದ್ದು, ಅದುವೇ ಆಷಾಢ ಅಮಾವಾಸ್ಯೆಯಲ್ಲಿ ಕಷಾಯ ಕುಡಿಯುವುದು. ಈ ಆಷಾಢ ಮಾಸದಲ್ಲಿ ಬರುವ ಆಟಿ ಅಮಾವಾಸ್ಯೆಯು ತುಳುವರಿಗೆ ವಿಶೇಷ. ಈ ದಿನದಂದು ಮನೆ ಮಂದಿಯರೆಲ್ಲ ಹಾಲೆ ಮರದ ತೊಗಟೆಯ ಕಷಾಯ ಮಾಡಿ ಸೇವಿಸುತ್ತಾರೆ. ಕರಾವಳಿಗರು ತಮ್ಮ ಜೀವನ ಶೈಲಿ ಹಾಗೂ ಆರೋಗ್ಯಕರವಾದ ಆಹಾರ ಕ್ರಮವನ್ನು ಅಳವಡಿಸಿಕೊಂಡವರು. ಹೀಗಾಗಿ ಇಲ್ಲಿನ ಜನರ ಒಂದೊಂದು ಆಚರಣೆಯು ಅರ್ಥಪೂರ್ಣವಾಗಿದೆ. ಈ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ. ಶುಭ ಸಮಾರಂಭಗಳು ನಡೆಯುತ್ತಾ ಈ ಆಷಾಢದಲ್ಲಿ ರೋಗ ರುಜಿನಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಎನ್ನುವ ನಂಬಿಕೆಯು ತುಳುವರದ್ದು. ಹೀಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕರಾವಳಿಯ ಜನರು ಆಷಾಢ ಅಮಾವಾಸ್ಯೆಯಂದು ಕಷಾಯ ಸೇವಿಸುವ ಕ್ರಮವಿದೆ. ತುಳುನಾಡಿನ ಜನರು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡವರು. ಆದರೆ ಆಟಿ ತಿಂಗಳಿನಲ್ಲಿ ಫಸಲು ಕೊಯ್ಲಿಗೆ ಬರುವುದಿಲ್ಲ. ಜೋರಾಗಿ ಸುರಿಯುವ ಮಳೆಯಿಂದಾಗಿ ವಾತಾವರಣದಲ್ಲಿ ಆಗುವ ಬದಲಾವಣೆ, ಕಾಡುವ ಆರೋಗ್ಯ ಸಮಸ್ಯೆಗಳು ಹೆಚ್ಚಿರುವ ಕಾರಣ ಆಟಿ ಅಮಾವಾಸ್ಯೆಯ ದಿನದಂದು ಕಷಾಯ ಸೇವಿಸುವ ಪದ್ಧತಿ ಇದೆ. ಈ ದಿನದಂದು ಹಾಲೆ ಮರದಲ್ಲಿ ಔಷಧೀಯ ಗುಣವು ಹೇರಳವಾಗಿರುತ್ತದೆ. ಕಷಾಯ ಸೇವನೆಯು ದೇಹದಲ್ಲಿರುವ ಕಲ್ಮಶವನ್ನು ಹೊರಹಾಕಿ ರೋಗ ನಿರೋಧಕವನ್ನು ಹೆಚ್ಚಿಸುತ್ತದೆ ಎನ್ನುವುದು ನಂಬಿಕೆಯು ತುಳುವರದ್ದು. ಪ್ರಕೃತಿಯ ಜೊತೆಗೆ ಬೆಸೆದುಕೊಂಡಿರುವ ಇಲ್ಲಿನ ಜನರು ನಮಗೆ ಪ್ರಕೃತಿಯು ನೀಡಿದ ಔಷಧವೇ ಈ ಹಾಲೆ ಮರ ಎಂದು ನಂಬಿದ್ದಾರೆ. ಹಾಲೆ ಮರದ ತೊಗಟೆ ಇರುವುದಕ್ಕೂ ಕ್ರಮ ಇದೆ. ವರ್ಷಕ್ಕೊಮ್ಮೆ ಬರುವ ಆಟಿ ಅಮಾವಾಸ್ಯೆಯಂದು ಮಾತ್ರ ಈ ಕಷಾಯವನ್ನು ಕುಡಿಯಲಾಗುತ್ತದೆ. ಬೇರೆ ಯಾವುದೇ ಸಮಯದಲ್ಲಿಯೂ ಈ ಕಷಾಯ ಸೇವಿಸುವಂತಿಲ್ಲ. ಉಡುಪಿ ಕುರ್ಕಾಲು ಗ್ರಾಮದಲ್ಲಿ ಇಂದು ಆಟಿ ಅಮಾವಾಸ್ಯೆಯ ಕಷಾಯವನ್ನು ಕುಡಿಯುವ ಆಚರಣೆಯಲ್ಲಿ ಮನೆ ಮಂದಿ ಭಾಗವಹಿಸಿದ್ರು. ತುಳುನಾಡು ಒಂಜಿ ಪರ್ಬಡು ಉಂದುಲ ಒಂಜೆಂಕಲ ಪರ್ಬ ಆಟಿದ ಅಮಾವಾಸ್ಯೆ ಬಂದು ಒಂದು ಆಟಿದ ಅಮಾವಾಸ್ಯೆಗೆ ನಮ್ಮ ಪಾಲೆದ ಕಷಾಯ ಪರ್ಪ ಆಂಡ ಪಾಲೆದ ಕಷಾಯ ಪರೋಡು ದುಂಬು ಒಂಜಿ ದುಂಬುಡಿಂಚಿ ಮಲ್ದಿನ ಕ್ರಮ ಆಣಿಯೇ ಪೋದು ನಮ್ಮ ಪಾಲೆದ ಕೆತ್ತ ಗೆಪ್ಪರೆ ಪೋಂಡ ಅವು ನಮಕ್ ಒಂದು ಗೊತ್ತುಪ್ಪುಜಿ ಸುಮಾರು ನಮ್ಮಿಂದ ಉಪ್ಪುಂಡು ಅಂಚಾದ ದುಮ್ನಾನಿ ಪೋದು ಪಾಲೆದ ಮರಕ್ಕೆ ಪೋದು ಎಂಕುಲು ಕಟ್ಟುದು ಬರ್ಪ ಮಾರ್ಕ್ ದಾಯಪಂಡ ಮನದಾನಿ ನಮಕ್ ಗೊತ್ತವರೆ ಮನದಾನಿ ಕಾಂಡೆ ಒಂಜಿ 5 ಗಂಟೆಗೆ ಬತ್ತದು ಪಾಲೆದ ಕೆತ್ತೇನು ಕಲ್ಲುಡು ಗುದ್ದುದು ಎಂಕುಲು ಗೆಪ್ಪು ಅವೇನು ಅವು ಕಲ್ಲುಡೆ ಗುದ್ದು ಗೆತ್ತನ ಎಡ್ಡೆಗೆ ಬಕ್ಕ ಅವನು 5 ಗಂಟೆಗೆ ದಾಯಿ ಗೆಪ್ಪುನು ಪಂದಂಡ ಕಾಂಡೆ ಸೂರ್ಯೋದಯ ಆಯ್ ಬಕ್ಕ ಗೆತ್ತಂಡ ಆಯ್ತ ಪವರ್ ದಾಲ ಉಪ್ಪುಜಿಗೆ ಅವು ಪಂಡ ಪಾಯ್ಸನ್ ಲಕ್ಕ ಅಂಶ ಆಗೈತ ಅಂಚಾದ ಕಾಂಡೆ ಅವಡು ದುಂಬೆ ರಾತ್ರಿನೇ ಬತ್ತು ಗೆಪ್ಪುದು ಪತ್ತೋಪಿನೊಂಜಿ ಕ್ರಮವು ಅಂಚೆನೆಕುಲು ಗೆತ್ತುದಿತ್ತ ಪತ್ತೊಂದು ಪೋತ ನನ್ನೈತ ಕಷಾಯ ಮಲ್ತದು ಪರ್ರೆ ಉಂಡು ಒಂದು ಎಂಕಲೆ ಆ್ಯಕ್ಚುಲಿ ಹಿರಿಯರು ಪಂದು ಕೊಡ್ತೀನ ಪಾಲೆದ ಮರವೋ ಅಂದೆಂಕಲೆದು ಪಂದು ಕೊಡ್ತೀರು ದುಂಬೆ ಅವತ್ತ ವಿಷಯ ಬೂರ ಎಂಕಲೆ ದುಂಬೆ ಪಂದು ಕೊಡ್ತೀರು ದಾಯಪಂಡ ಇನಿ ಕೊಡದಾಗಲ್ಲಿ ಆಯ್ತು ಪಾಲೆದ ಮರ ಪಂಡ ಏನಂದೆ ಗೊತ್ತುಜಿ ದಾಯಪಂಡ ಅವೇನು ತೂತಿನೇಜಿ ಖಾಲಿ ಕಾಂಡೆ ಲಕ್ಕುವೇರು ಕಷಾಯ ಕೂರನೆ ಪರ್ಪೇರು ಪೋಪೇರು ಐಕ್ ಉಂದೇನು ಎನ್ನ ಪ್ರಕಾರ ನನಲ ಪೂರಗಲ ಕಿನ್ನ ಜೋಕಲಿಗೆ ಇತ್ತೇನೆ ಒಂಜಿ ಮರ ಪಾಲೆದ ಮರ ಪಂಡ ಉಂದು ಆಟಿದ ಅಮಾವಾಸ್ಯೆ ಪರ್ಪಿನ ಕಷಾಯದ ಮರ ಉಂದು ಪಂದು ಪಂಡೇಡ ದುಂಬುಗಳ ದುಮ್ಮು ಪೋಯಿ ಮಕ್ಕ ಜನಕಲಿ ಪುರಗಲೆಲ್ಲ ತೆರೆಯೊಂದು ಪೋಪುಂಡು ಇಜಿಂದ ಒಂದು ಇಡೇಗೆ ನನ್ನ ಆಟಿದ ಅಮಾವಾಸ್ಯೆ ಕಷಾಯ ಬಂದೆ ಮಲ್ಪಯರು ಅಂಗಡಿಗೆ ಗೆತ್ತೋನ್ನ ಪರಿಸ್ಥಿತಿ ಎಲ್ಲ ಬರು 10 ರೂಪಾಯಿಗೆ ಮಾರುವೇರು 20 ರೂಪಾಯಿಗೆ ಮಾರ್ದು ಕಷಾಯ ಬರ್ಪಿನ ಅವಸ್ಥೆ ಎಲ್ಲ ಬರು ಆ ಅಂಚಿನ ಪರಿಸ್ಥಿತಿ ಬರ್ರೆ ಬಲ್ಲಿ ನಮ್ಮನೆ ಇಲ್ಲಡೆ ಮಲ್ತು ಪರ್ಪಿನ ಪರಿಸ್ಥಿತಿ ಬರಡಂದು ಎನ್ನ ಆಸೆ. ತುಳು ನಾಡಿಡು ಆಟಿ ತಿಂಗೊಳ್ದ ಒಂಜಿ ಆಟಿ ಅಮಾವಾಸ್ಯೆಗೆ ಒಂಜಿ ಮರ್ದು ಪರ್ಪಿನ ಕಷಾಯದ ಮಹತ್ವ ಅವೇನು ಮಾತೆರ್ಲ ಕಾಂಡೆಲಕ್ಕದು ಪೋದು ಪಾಲೆದ ಮರನು ಕೆತ್ತೇನು ಗೆತ್ತದು ಅವೇನು ಕಣತ್ತದು ಇಲ್ಲಡ್ ಕಣತ್ತದು ಅವೇನು ಗುದ್ದುದು ಆಯ್ತಾ ಐಕ್ ಒಂತೆ ಓಮ ಬೆಳ್ಳುಳ್ಳಿ ಎಡ್ಡೆ ಮುಂಚಿ ಮತ್ತು ಪಾಡ್ದು ಅವೇನು ಕಷಾಯ ಮಲ್ತದು ಐಕ್ ಬಕ್ಕೊಂಜಿ ಬೊರ್ಗಲ್ಲು ಒಗ್ಗರಣೆ ಕೊರ್ದು ಕಾಂಡೆ ಮಾತ ಇಲ್ಲದಾಗ ಮಾತ ಅವೇನು
ಪರೋಡು ಹೌದ ಜನಕ್ಲೆಗ್ ಮಾತ ಪಾಲೆದ ಮರ ಪಂದು ಗುರ್ತ ಇತ್ತಂಡು ಇತ್ತದ ಜನಕ್ಲೆ ಜೋಕ್ಲೆಗ್ ಮಾತ ಅವು ಎರೆಗ್ಲ ಪಾಲೆದ ಮರ ಅತ್ತ ಗುರ್ತ ಇಜ್ಜಿ ಅವೇನು ಮಾತ ನಾನು ಅದ ಜೋಕ್ಲೆಗ್ ಅವೇನು ನಮಗೆ ಗುರ್ತ ಮಲ್ತದು ಕೊರೋಡು.